ಅದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಈಸಿಯಾಗಿ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಆಲೂಗೆಡ್ಡೆ ರೋಸ್ಟ್ ಅಂತ. ಮೊದಲಿಗೆ ಅದನ್ನು ಮಾಡೋದಕ್ಕೆ ಮೊದಲಿಗೆ 3-4 ಆಲೂಗೆಡ್ಡೆನ ಈ ಥರ ರೌಂಡ್ ಶೇಪಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರ್ತದೆ, ತುಂಬಾ ಟೇಸ್ಟಿಯಾಗಿ ಚಪಾತಿ ಜೊತೆ ಇರೋ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದನ್ನು ತಿಂದರೆ ಬೆರಳುಗಳನ್ನ ನೆಕ್ತಾ ಇರ್ತಾರೆ, ಅಷ್ಟು ಸೂಪರಾಗಿರ್ತದೆ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಬಾಣಲಿ ಕಾದಿದೆ, ಎಣ್ಣೆ ಬಿಟ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ನಾನು. ಸಾಸಿವೆ ಚೆನ್ನಾಗಿ ಪಟ ಅಂತ ಸಿಡಿಯೋಂಗೆ ಮಾಡ್ಕೋಬೇಕು. ಈಗ ಸಾಸಿವೆ ಸಿಡಿದಿದೆ, ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ. ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಆಲೂಗೆಡ್ಡೆ ಹಾಕೊತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಇದು ನೀವು ರೌಂಡ್ ಬೇಕಾದ್ರೆ ಕಟ್ ಮಾಡ್ಕೋಬೇಕು, ಮತ್ತು ಕ್ಯೂಬ್ಸ್ ಥರ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಯಕ್ಕೆ ಎಷ್ಟು ನೀರು ಬೇಕಷ್ಟು ಹಾಕೊಂಡಿದ್ದೀನಿ. ಈಗ ಇದು ಖಾರದ ಪುಡಿ ಮತ್ತು ಮೆಣಸು ಹಾಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಈಗ ಇದನ್ನು ಮುಚ್ಚಿ 10 ನಿಮಿಷ ಬೇಯಿಸ್ಬೇಕು. ಆಮೇಲೆ ಅವಾಗ ತಿರುಗ್ತಾ ಇರಬೇಕು, ತಳ ಹತ್ಬಿಡುತ್ತೆ. ಬೇಯ್ದಿದೆ, ಈಗ ಚಪಾತಿ ಮಾಡ್ಕೊಳ್ಳೋಣ ಇದ್ರ ಜೊತೆ. ಇವಾಗ ನಾನು ಲೇಯರ್ ಆಗಿ ಸಾಫ್ಟ್ ಆಗಿ ಒಂದು ಚಪಾತಿ ಮಾಡೋದು ಇಟ್ಕೊಡ್ತೀನಿ. ಮೊದಲಿಗೆ ಗೋಧಿ ಹಿಟ್ಟು, ನಾವು ಗೋಧಿ ತಂದು ಮಿಲ್ ಮಾಡಿಸ್ಕೊಂಡಿರೋದು, ನೀವು ಯಾವ್ದು ಬ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀವಿ. ಉಪ್ಪು ಹಾಕಿ ಟೇಸ್ಟ್ ಕಡಿಮೆ ಆಗುತ್ತೆ ಅದಕ್ಕೆ. ಈಗ ಅದನ್ನು ಹಂಗೆ ಡ್ರೈ ಆಗಿನೇ ಕಲಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ನೀರು ಹಾಕೊಂಡಂಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಆಯಿಲ್ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಿದ್ದೀವಿ, ನೀವು ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಚೆನ್ನಾಗಿ ಮಿದಿಬೇಕು ಅದನ್ನು. ಈಗ ಅದಕ್ಕೆ ಕಲಿಸ್ಕೋಬೇಕು. ನೀವು ಬೇಕಂದ್ರೆ ಅರ್ಧ ಗಂಟೆ ಹಂಗೆ ಇಡ್ಬೋದು. ಅರ್ಧ ಗಂಟೆ ಹಂಗೆ ಇಟ್ಟರೆ ಇದಾಗುತ್ತೆ, ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂದರೆ ಹಿಂಗೆ ಮಾಡ್ಕೋಬೋದು, ಏನಾಗಲ್ಲ. ತಿರುಗಿಸ್ಕೊಳ್ತಾ ಇರ್ಬೇಕು ಇದನ್ನು. ಈಗ ಚಪಾತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಅದು ಬೇಯ್ತಿರ್ತದೆ. ಪ್ಲಾಸ್ಟಿಕ್ ಶೀಟ್ ಅಥವಾ ಬಟರ್ ಪೇಪರ್ ಯೂಸ್ ಮಾಡೋಣ. ಇಲ್ಲಿ ಎಣ್ಣೆದು ಪೇಪರ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಚಪಾತಿ ಹಿಟ್ಟನ್ನ ಒಂದು ಉಂಡೆ ಮಾಡ್ಕೊಂಡು ಈ ಥರ ಹಾಕೋಬೇಕು. ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಅದನ್ನು ಕೈಯಲ್ಲೇ ಮೆತ್ತಗೆ ಒತ್ತುತ್ತಿರಬೇಕು. ಆಮೇಲೆ ಲಟ್ಟಣಿಗೆ ತಗೊಂಡು ಅಟ್ಟಿಸ್ಕೋಬೇಕು ಒಂದು ಸ್ವಲ್ಪ ದೊಡ್ಡದಾಗಿ. ಆಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು.
ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಫೋಲ್ಡ್ ಮಾಡಿಕೊಂಡ್ರೆ ನೀವು ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಚಪಾತಿ. ನೀವು ಬೇಕಾದ್ರೆ ಮತ್ತೆ ಅರ್ಧ ಫೋಲ್ಡ್ ಮಾಡ್ಕೊಂಡು ಇನ್ನೂ ಜಾಸ್ತಿ ಲೇಯರ್ಸ್ ಬೇಕು ಅಂದರೆ ಮಾಡ್ಕೋಬೋದು. ಇನ್ನು ನಾನು ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಲಟ್ಟಿಸ್ಕೊಡಿ, ಮಾಮೂಲಿ ಲಟ್ಟಿಸ್ಕೊಳಂಗೆ. ಆದಷ್ಟು ರೌಂಡ್ ಶೇಪಿಗೆ ಲಟ್ಟಿಸ್ಕೊಡಿ. ಈ ಥರ ಪೇಪರ್ ಹಾಕೊಂಡ್ರೆ ಈ ಥರ ತಿರುಗಿಸ್ಕೊಂಡು ಲಟ್ಟಿಸ್ಕೋಬೋದು, ಈಸಿ ಆಗುತ್ತಾಗ. ರೌಂಡ್ ಶೇಪ್ ಬರುತ್ತೆ. ಈ ರೌಂಡ್ ಶೇಪ್ ಬೇಕಂದ್ರೆ ಈ ಥರ ತಿರುಗಿಸ್ಕೊಂಡು ಲಟ್ಟಿಸ್ಕೋಬೇಕು ನೀವು. ಕಾದಿದೆ, ಇದಕ್ಕೆ ಚಪಾತಿ ಹಾಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡಿರೋದು. ಗಂಚಿನ ಮೇಲೆ ಹಾಕ್ಬಿಟ್ಟು ನಾವು ಇನ್ನೊಂದು ಚಪಾತಿ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ, ಸೇಮ್ ಅದೇ ಪ್ರೊಸೀಜರಲ್ಲಿ ಮೊದಲು ಈ ಥರ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಹಂಗೆ ಸೋರ್ಕೋಬೇಕು ಅದನ್ನು. ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ಆಲೂಗೆಡ್ಡೆ ರೋಸ್ಟ್ ನೀರು ಇಳಿದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಿದು. ಇನ್ನು ಸ್ವಲ್ಪ ಬೇಯಿದ್ರೆ ರೆಡಿ ಆಗುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಸೋರ್ಕೊಳ್ತಾ ಇದ್ದೀನಿ. ಚಪಾತಿ ಉಬ್ತಿದೆ, ಎರಡು ಸೈಡನ್ನು ಮಗ್ಚ್ಕೊಂಡು ಇದಾಕೋಬೇಕು. ಚಪಾತಿ ಸಖತ್ತಾಗಿ ಉಬ್ಬುತ್ತಿದೆ, ನೋಡ್ಬೋದು ನೀವು ಉಬ್ತಿರೋದು. ನಾವು ಆ್ಯಡ್ಗಳೆಲ್ಲ ಉಬ್ಬುತ್ತಲ್ಲ, ಆ ಥರ ಉಬ್ಸಕ್ಕೆ ಯಾರ ಕೈಲೂ ಆಗಲ್ಲ. ಆ ಥರ ಉಬ್ಬಿಸ್ಬೇಕಂದ್ರೆ ನಾವು ಅದರೊಳಗೆ ಬಲೂನ್ ಇಡಬೇಕಾಗುತ್ತೆ. ನೋಡಿ, ಈಗ ಚಪಾತಿ ರೆಡಿಯಾಗಿದೆ. ಬನ್ನಿ ಇದನ್ನ ತಿನ್ನೋಣ. ಫಸ್ಟ್ ಸರ್ವ್ ಮಾಡ್ಕೊಳ್ಳೋಣ. ಚಪಾತಿ ತುಂಬ ಸಾಫ್ಟ್ ಆಗಿರುತ್ತೆ, ಲೇಯರ್ ಆಗಿರುತ್ತೆ. 2 ಚಪಾತಿ ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಅಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಹೊಟ್ಟೆ ತುಂಬೋದಿದು. ಮತ್ತು ಇಲ್ಲಿ ನಾವು ಈ ಕಡೆ ಇದು ರೋಸ್ಟು ರೆಡಿಯಾಗಿದೆ, ಆಲೂಗೆಡ್ಡೆ ರೋಸ್ಟ್. ನಾವು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀವಿ. ನೀವು ಫುಲ್ ಡ್ರೈ ಬೇಕಾದ್ರೆ ಮಾಡ್ಕೋಬೋದು, ನೀರನ್ನೆಲ್ಲ ಚೆನ್ನಾಗಿ ಇದು ಹಾವಿಯಾಗಿಬಿಟ್ಟು. ಇದನ್ನು ಒಂದ್ಸಲಿ ತಿಂತಾ ಇದ್ರೆ ಹೊಟ್ಟೆ ತುಂಬುತ್ತೆ ಹೊರತು ಮನಸ್ಸೇ ಯಾವತ್ತೂ ತುಂಬಲ್ಲ, ಅಷ್ಟು ರುಚಿಯಾಗಿರುತ್ತೆ. ರೆಡಿಯಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಸಾಫ್ಟಾಗಿ ನೋಡಿ, ಎಷ್ಟೊಂದು ಲೇಯರ್ಸ್ ಇದೆ. ತುಂಬ ಟೇಸ್ಟಿಯಾಗೂ ಇದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.